ಯಾಕೋ ಇಷ್ಟೊತ್ತಾದರೂ ಮಲ್ಕಂಕೆ ಬರಲಿಲ್ಲಪ್ಪ ಇವರು. ಮಾತಾಡೋಕ್ಕಿಂತ ಪುರ್ಸೊತ್ತೆ ಆತಿಲ್ಲ, ಹಗ್ಲೊತ್ತಿನೊಳಗೆ ಅದು ಇದು ಅನ್ಕೊಂಡೆ. ಈಗ ಹತ್ತಿದ ಬೇರೆ ತಲೆ ಬಿಸಿ ಐತೆ. ಈಗಾರು ಬೇಗ ಪತ್ರ ಕಂಡ್ರೆ ಇಷ್ಟೊತ್ತಾರು ಸುದ್ದಿ ಇಲ್ಲ ಇವ್ರದ್ದು. ನೀವು ಶ್ಯಾಮಲ ಮಲ್ಗಿದಳು, ಸರಿ ನಿದ್ರೆ ಬಂದ್ರ ಮೇಲೆ ಒಳಗೆ ಹೋಗೋದು ಒಳ್ಳೇದೇನೋ. ಇಲ್ದಿರೆ ಅದು ಇದಕ್ಕೇನ್ರೆ ನನಗೆ ಈಗ ಅವಳಿಗಿದ್ರೆ ಮುಖ ತೋರ್ಸೋಕ್ಕಾಗ್ತಿಲ್ಲ. ನನ್ನ ಮೇಲೆ ಇನ್ನೂ ಸಿಟ್ಟು ಹೋಯಿಲೇ ಇಲ್ಲ ಅವರಿಗೆ. ನಾನು ಬಿಟ್ಟು ಹೋಗ್ಕಾಗದಿತ್ತು. ಅಷ್ಟೊತ್ತಿಗೆ ಎಂಥದೋ ಮಂಡೇನಿ ಎಂತೆಂಥದೋ ಆಪದು ಒಂದೊಂದ್ಸಲ. ಎಂತ ಮಾಡು, ಅದಾಯ್ತತ್ಲಾಗೆ ಅದ್ದೋಯ್ತು ಒದ್ದೋಯ್ತು ತನಕ ನಾನು ಅನ್ಕಂತೆ, ಅವ್ರು ಅನ್ಕಣ್ಕಲ್ಲ. ಒಂಥರ ಮನ್ಸೊಳಗೆ ಯೋಚನೆ ಮಾಡೋ ಬುದ್ಧಿ ಜಾಸ್ತಿ. ಎಂತೆಲ್ಲ ಯೋಚನೆ ಮಾಡ್ಕೊಂಡಿರೋ ಏನು ಬಪ್ಪದೇ ಕಾಣ್ತಿಲ್ಲಲ್ಲ. ನನಗೂ ಬಂದರೆ ಮಾತಾಡ್ಸೋಷ್ಟಿಲ್ಲ. ನನಗೂ ಒಂಥರ ಮನ್ಸೊಳಗೆ ಪುಕ್ಕ 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 ಅಂತಿತ್ತು. ಸಾಧಾರಣ 3/4 ಗಂಟೆ ಆಯ್ತು ಒಳ ಮಲ್ಕೊಂಡ್ಕೊಯ್ ನಿದ್ರಿ ನಿಪ್ಕೊ ಸಾಕು. ಈಗ ನಿಧಾನ ಹೋಗ್ದ ಹಂಗಾರೆ, ಇಲ್ಲ ಬೇರೆ ಕೊಣಿಲೆಲ್ಲರೂ ಹೋಯ್ ಮಲ್ಕಂದ. ನಾನೇ ಹೊರಗೆ ಹೋಯ್ ಕಾಮ್ದ ಹೋಯ್ ಕರುದ ಬನ್ನಿ ಅನ್ಕಂಡೆ. ಮನೇಲಿ ಇದ್ರೆ ಹಂಗನ್ಕ ಅತ್ತಿದ್ರೆ ಲೇಟೆಲ್ಲ ಬಪ್ಪಗೆ ಬಿಡೋದಿಲ್ಲ. ಒಳ್ಳೇದಾಯ್ತು ಒಂಥರ ಕಣೆ. ಅತ್ತೆ ಮಾವ ಇಪ್ಪದು ಒಳ್ಳೆಲೇ ಮನೇಲಿ ಈ ಥರ ಹಿಡ್ತದಲ್ಲಿ ಇರ್ತರು. ಇಲ್ದಿರ ನಮ್ಮ ಸಿಟ್ಟು ಮಾಡ್ಕೊಂಡ್ರೆ ಮನೆ ಬದಿಗೆ ಬತ್ತಿಲ್ಲ. ಹಾಂ, ಅವ್ರಿಪ್ಕೋಯ್ ಒಂದು ಕಂಟ್ರೋಲ್ ಮಾಡ್ಕೊಂಡು ಇರ್ತರು ಮಕ್ಕಳನ್ನೆಲ್ಲ. ನಾನೇ ಹೋಯ್ ಕಾಮ್ದ ಹೊರಗೆ. ಡೈಲಿ ಮಲ್ಗಿರ್ತಾಳೆ, ಸೀದಾ ಒಳಗೆ ಹೋಗಿ ಮಲ್ಕೊಂಡು ಬಿಡ್ತೆ ಕಣ್ಣು ಮುಚ್ಕೊಂಡು. ಇತ್ಲ ಬದಿ ಮುಖ ಹಾಯ್ಕ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದು ಕಡೆ ಸೀದಾ ಕತ್ತಿ ಬೆರಿಗೆ ಎತ್ಕೊಂಡು ಹೊರ್ಸರಿ. ಯಾವತ್ತಾರು ಮತ್ತೆ ಮಾತಾಡಿಕೆ ಅಲ್ಲ, ಎಷ್ಟು ದಿನ ಅನ್ಕ ಹಿಂಗೆ ಮಾಡೋಕತ್ತು. ಓ, ಬಾಗಿಲು ಶಬ್ದ ಆಯ್ತು, ಬತ್ತಿದ್ರು ಇದಿಡೆ. ಎಂತ ಬೈದ್ರೇನೋ ನಾನು ಆಚೆ ತಿರ್ಕ ಮಲ್ಕಂತೆ. ಪಾಪ ಮಲ್ಗಿದಳು, ಎಂಥದ್ದು ಗೊತ್ತಿಲ್ಲ ಇವಳಿಗೆ ನನ್ನ ವಿಷಯ. ಮೊಬೈಲ್ದು ಇಷ್ಟು ದೊಡ್ಡ ಕತ್ತಿ ಮಾಡ್ಕೊಂಡಿದ್ದೆ, ಎಂತ ಗೊತ್ತಿಲ್ಲ ಕಣೆ. ಪಾಪ ಎಷ್ಟು ಮುಗ್ದೆ ನನ್ನ ಹೆಂಡ್ತಿ. ಪುಣ್ಯ ನಿದ್ರೆ ಬಂದಿತ್ತು, ಇಲ್ಲ ಅಂದರೆ ಇರಲಿ, ಯಾರಿಗೆ ಹೇಳೋದೀಗ, ಹೇಳಿ ಏನು ಪ್ರಯೋಜನ ಇಲ್ಲ. ನಾಳೆ ಬೆಳಿಗ್ಗೆ ಮಾತಾಡಿಸ್ದೆ, ಒಳ್ಳೇದಾಯ್ತು ಒಂಥರ. ನನಗೂ ಫೇಸ್ ಮಾಡೋಕ್ಕಾಗ್ತಿಲ್ಲ ಅವಳನ್ನ. ತಿರುಗಿ ಮಲ್ಕೊಂಡು ಬಿಡುವ. ಈ ಹೆಣ್ಣ ಮೆಸೇಜ್ ಮಾಡೋದು ನಿಲ್ಲಿಸ್ದೇನೋ. ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಿದ್ದೆ ಮಧ್ಯಾಹ್ನ ಗಲಾಟೆ ಆದಾಗಳಿಂದ, ಮಾಡಿಪ್ಪದಿಲ್ಲ. ಈಗ ಒಂಚೂರು ಸ್ವಿಚ್ ಆನ್ ಮಾಡಿ ಕಾಂಬ. ಎಂತ ಬೇಡ ಅಂತ್ರಿಯಾ? ಹೌದು ಸಾಮ ಮಾರ್ರೆ, ಬೇಡ, ಸುಮ್ಮನೆ ಮಲ್ಕೊಂಬ, ಬೆಳಿಗ್ಗೆ ಕಾಂಬ ಅಂತ ಇದ್ರು. ಮತ್ತೇನು ರಾತ್ರಿ ಎಲ್ಲ ರಾಗಲೇ ಬೇಡ. ಅಲ್ಲದೆ ಶ್ಯಾಮಲ್ನಿಗೂ ಅದು ಇದು ಕೆಲಸ ಮಾಡಿ ಸಾಕಾಯ್ತು, ಅಮ್ಮಂಗೆ ಮಾಡೋಕ್ಕಾಗ್ತಿಲ್ಲ. ನನಗೂ ಎಲ್ಲ ಓಡಾಡಿ ಸಾಕೈತೆ, ಮಲ್ಕಂತೆ ನಾನು. ಯಾಕೋ ನನ್ನ ಮಾತಾಡಿಸ್ಲೇ ಇಲ್ಲಪ್ಪ, ಬೇಜಾರೋ ಏನೋ ನನ್ನ ಮೇಲೆ. ಅಲ್ಲ, ನಾನು ಬಿಟ್ಟೆ ಮಲ್ಕೊಂಡ್ರಲ್ಲ, ಇಷ್ಟೆಲ್ಲ ಗಲಾಟೆ ಐತೆ, ಹೆಂಗಾರು ನಿದ್ರೆ ಬಂತೋ ಏನೋ. ನನಗೆ ಆಚೀಚೆ ಹುಡ್ಕರು ನಿದ್ರೆ ಬತ್ತಿಲ್ಲ. ಹಿಂಗೆ ಹೆಂಗಸರಿಗೆ ಬೇಕಾದಷ್ಟು ಅದು ಇದು ಇರುತ್ತೆ, ತಲೆ ಕೆಡ್ಸ್ಕೊಂಬಕ್ಕೆ ನಿದ್ರೆ ಬತ್ತತ್ತು. ನಮಗೆ ಹಂಗೆ ಇವ್ರು ಮಾತಾಡಲಿಲ್ಲ, ಇವ್ರು ಬೇಜಾರಾದ ಕೂಡಲೇ ನಮಗೆ ಎಂತ ಮಾಡೋಕ್ಕೂ ಆಗ್ತಿಲ್ಲ. ನಾವು ದುಡಿದೇ ಇವರಿಗೋಸ್ಕರ ಅಲ್ಲದೆ ಇಷ್ಟೆಲ್ಲ ಕಷ್ಟಪಡುತ್ತೆ, ಎಲ್ಲ ಮಾಡುತ್ತೆ. ಆರು ಇವರಿಗೆ ಇವ್ರ ಅಹಂಕಾರ ಮಾತ್ರ ಕಮ್ಮಿ ಆಗ್ತಿಲ್ಲ. ಒಂಚೂರು ಕಾದು ಗಂಡ ಬತ್ತ ಅಂತ ಖುಷಿಲಿ ಮಾತಾಡಿರಿ ಅಂತ ಹತ್ತಿದ್ದಿತ್ತು. ಇವ್ರ ಮನೆಗೆ ಗಂಟು ಹೋಗ್ತಿದ್ದಿತ್ತ. ಅಲ್ಲ, ಬಂದು ಏಳಿಸ್ತಾರೆ ಅನ್ಕಂಡೆ, ನಿದ್ದೆ ಮಾಡ್ಕೊಂಡ್ರಲ್ಲ. ಒಂಚೂರು ಏಳ್ಸದಿದ್ರೆ ಇವ್ರದ್ದೇನು ಅಹಂಕಾರ ಕಮ್ಮಿ ಆಗ್ತಿದ್ದಿತ್ತ? ಒಂದು ಏಳ್ಸಿ ಸಾಮಲ್ಲ, ಉಂಡ್ಯ ಮಕ್ಕಳು ಮಲ್ಕೊಂಡ್ವ, ಮಗು ಸಹ ಇಲ್ಲ ಪಕ್ಕದಲ್ಲಿ. ಎಂತಕ್ಕೆ ಮಗು ಇಲ್ಲ? ಎಂಥರ ಒಂದು ಕೇಂದ್ರ. ನಮ್ಮ ಅತ್ತೆ ಸುಮ್ಮನೆ ಮಗುನೊಂದು ಕರ್ಕೊಂಡು ಹೋದ್ದು. ನಾವಿಲ್ಲಿ ಎಂಥದ್ದು ಖುಷಿಲಿ ಇರುತ್ತೆ ಅನ್ಕೊಂಡು ಎಂಥದ್ದು ತಪ್ಪಾತ್ತು. ಅದಕ್ಕೆ ಹಂಗಾರೆ ಕ್ಷಮೆ ಅನ್ಕೊಂಡೆ ಇಲ್ಲ. ಎಂತ ಮಾಡೋದು, ನಾನೇ ಮಾತಾಡ್ಸೋದ? ನಾನಿಷ್ಟು ಮೊಬೈಲಲ್ಲಿ ಮುಂದುವರೆದಿದ್ದೆ ಅಂತ ಗೊತ್ತಾರೆ ಇವಳು ನನ್ನ ಖಂಡಿತ ಕ್ಷಮಿಸೋದಿಲ್ಲ. ಹೇಳ್ದಿದ್ರೆ ನಂಗೆ ಒಂಥರ ಅಪರಾಧಿ ಭಾವನೆ. ಎಲ್ಲ ಒಂದು ಸತಿ ಹೇಳಿಬಿಡುದ, ಹೀಗೆಲ್ಲ ಆಯ್ತು ಅನ್ಕೊಂಡು. ಬೇಡ ಬೇಡ, ಈ ಹೆಂಗಸರು ಮುಂಚೆ ಅನುಮಾನ ಪಿಶಾಚಿಗಳು. ಕಡೆಗೆ ಅಂತಾರು ಹೇಳಿ ಇವಳದಕ್ಕೆ ಇಷ್ಟದ್ದು ಕಷ್ಟ ಆಯ್ತು ಅಂತ ಅನ್ಕೊಂಡ್ರೆ ಬೇಡ. ಕಡೆಗೆ ದೊಡ್ಡ ಗಲಾಟೆ ಎತ್ತು. ನನ್ನ ಅಮ್ಮಂದಿಂತ ಕೇಮ್ದೆ ಬೇಡ. ಕಡೆಗೆ ಎಲ್ಲಿಂದ ಎಲ್ಲಿಗೆ ಊರು ಮನೆಯೆಲ್ಲ ಒಂದು ಮಾಡ್ತಾಳವಳು. ಸುಮ್ಮನೆ ಇಕ್ಕಂಬ, ಎಂತ ಹೇಳು ಬೇಡ. ಆರು ಆ ಹೆಣ್ಣು ಎಷ್ಟು ಜೋರಿರಲಿ ಅಂತಾರ ಇರಲಿ, ಅದು ಮೆಸೇಜ್ ಮಾಡೋಷ್ಟೊತ್ತಿ ಮಾತ್ರ ದಿನ ರಾತ್ರಿ ಒಂಥರ ಗಮ್ಮತ್ತಾಗ್ತಿದ್ದಿತ್ತು ನನಗೆ ಚಾಟ್ ಮಾಡೋಕ್ಕೆ. ಇವತ್ತು ಕಣಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ಎಷ್ಟೊಂಥರ ಬೋರ್ ಆಗ್ತಿತ್ತಪ್ಪ. ಎಂತೋ ಕಳ್ಕೊಂಡಂಗೆ ಆಗ್ತಿತ್ತು ನನಗೆ. ಈ ಶ್ಯಾಮಲ್ನಾರು ನನಗೋಸ್ಕರ ಮಾತಾಡಿರೆ ಸ್ವಲ್ಪ ಟೈಮ್ ಪಾಸಾರು ಆಗ್ತಿದ್ದಿತ್ತು. ಅವಳಿಗೂ ಎಷ್ಟು ಹಠ ಇತ್ತು, ಮಾತು ಇಲ್ಲ ಎಂತ ಇಲ್ಲ, ಸುಮ್ಮನೆ ಮಲ್ಕೊಂಡಳು. ಆ ಹೆಣ್ಣಾರೆ ಇಡೀ ರಾತ್ರಿ ನನಗೋಸ್ಕರ ನಿದ್ದೆ ಬಿಟ್ಟು ಮೆಸೇಜ್ ಮಾಡ್ತಿದ್ದಿತ್ತು. ಒಂದು ಸ್ವಲ್ಪ ಹೊತ್ತು ಕಾಂತೆ ಮಾತಾಡಿಸ್ಲಿ, ಇಲ್ದಿರ ನಾವು ಮಲ್ಕಂತೆ ಅಷ್ಟೇ. ಬೇಕಾ ಇಲ್ಲ, ನಾಳೆ ಹೆಂಗೋ ಎತ್ಕ ಡ್ಯೂಟಿಗೆ ಹೋಗ್ತಕ್ಕಂತೆ. ಎಂಥರ ಮಾಡ್ಕೊಂಡ್ಲಿ ಅಮ್ಮ ಮಗ. ಅಮ್ಮ ತುಂಬ ನಿದ್ರೆ ಬರ್ತಿತ್ತು. ಎಷ್ಟು ದಿನ ಆಯ್ತಾ ಮೆಸೇಜ್ ಮಾಡೋರೊಳಗೆ ನಿದ್ರೆ ಬಿಟ್ಟು. ಜೋರು ಕೈ ಇಡ್ತೆ ಕಾಂಪ ಬೆನ್ನಿಗೆ, ಎಂತಾರ ತಿರುಗ್ತಿರ ಕಾಂತೆ. ಓ,
ಕೈ ತಾಕ್ತು. ನಿದ್ದೆ ಕಣ್ಣಾಗೇನೋ ಅಷ್ಟಪ್ಪ ನಿದ್ದೆ ಬಂದೇ ಇತ್ತು. ಎಚ್ಚರ ಇದ್ದಿದ್ದಿದ್ರೆ ಇದಕ್ಕೀಗ ಇದ್ರ ಜಂಬದೆಲ್ಲ ಎಲ್ಲಿ ಇಡ್ತಿದ್ದಿತ್ತು ಮೈ ಮೇಲೆ ಕೈ. ಎಲ್ಲೋ ನಿದ್ದೆ ಕಣ್ಣಲ್ಲಿ ಹುಡುಕ್ತೆ ಹೆಣ್ಣು. ಒಂದು ಸ್ವಲ್ಪ ಚಾಟ್ ಮಾಡುವ ಎಂತಕ್ಕೂ ನಿದ್ದೆ ಸಹಸ್ರ ಆತಿಲ್ಲಪ್ಪ. ನಿದ್ರೆ ಬತ್ತಿತ್ತು ಮೊಬೈಲ್ ಕಾಂಬಂಗಾತಿತ್ತು, ನಿದ್ರೆ ಬತ್ತಿತ್ತು ಮೊಬೈಲ್ ಕಾಂಬಂಗಾತಿತ್ತು. ಒಂದು 10 ನಿಮಿಷ ಹೊರಗೆ ಹೋಗಿ ಒಂಚೂರು ಮೊಬೈಲ್ ಕಂಡೇ ಬತ್ತೆ. ಮೊಬೈಲ್ ತಗೊಂಡು ಅಂಗಳದಲ್ಲಿ ಒಂದು ಸ್ವಲ್ಪ ಸುತ್ತಾಡ್ಕೊ ಬತ್ತೆ. ಫ್ರೆಶ್ ಆದ ಕಡೆ ಬಂದು ಮಲ್ಕೊಂಡು ಸುಮ್ಮನೆ ಒತ್ತಾಡೋದು ನಿದ್ರೆ ಬಂದಂಗೆ ಆತಿತ್ತು. ನಿದ್ರೆ ಬತ್ತಿಲ್ಲ. ಆ ಮೊಬೈಲ್ ಕಾಂಬಲರಿಗೆ ಕ್ಯೂರಿಯಾಸಿಟಿ, ಮಾಡಿರೋ ಇಲ್ಲಿಯೋ ಅನ್ಕೊಂಡು ಮಾಡು ಬೇಡ ಹೆಣ್ಣಂಗೆ. ಆರು ಮಾಡಿದ್ಕು ಸಾಕೇನೋ ಒಂದ್ಸತಿ ಕಾಂಬಾಮಂಗೆ ಹೋಯ್ ಬತ್ತೆ ಹೊರಗೆ. ಹಾಯ್, ಕೈ ಇಟ್ಟದ್ದು ಎದ್ದು ಹೋಗೇ ಬಿಟ್ರಲ್ಲ. ಅಷ್ಟಪ್ಪ ಸಿಟ್ಟ ನನ್ನ ಮೇಲೆ ಹಂಗಾರೆ. ಹಾಂ, ಎಲ್ಲಿಗೆ ಹೋತ್ರ ಕಾಂಬ? ಎಷ್ಟು ದಿನ ಹೋತ್ರ? ನಾನು ಮಾತಾಡ್ಸೋದೇ ಇಲ್ಲ, ಕಂಡೇ ಬಿಡೋದು ಈ ಸಲ ಯಾರ ಗಟ್ಟಿಗೆ ಅನ್ಕೊಂಡು. ಹಾಯ್ಲಿ, ನೀವೆಲ್ಲ ಎಂತ ಯೋಚನೆ ಮಾಡ್ತಿದ್ರಿ? ಈ ನಮ್ಮನೆ ಕತ್ತಿ ಅನ್ಕಂಡ? ಹಾಂ, ವೀಡಿಯೋ ಎಲ್ಲ ಕಾಣ್ತಿದ್ರಲ್ದ? ನಮ್ಮ ವೀಡಿಯೋ ಬಪ್ಪದು ಒಂಚೂರು ಲೇಟ್ ಆಗ್ತಿತ್ತೆ. ಎಂತ ಮಾಡೋದು ಹೇಳಿ, ನಮಗೂ ಬೇಗ ಹಾಕಂತ ಆಸೆ, ಆರು ಒಂಚೂರು ಆಚೀಚೆ ಆಗ್ತಿತ್ತು ಮರ್ರೆ. ಮತ್ತೆ ಹಂಗನ್ಕ ನೀವು ವೀಡಿಯೋ ಕಂಪ್ಲೀಟ್ ಅಕ್ಕ. ಹೊಸ್ದಾಗಿ ಕಾಣ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕಣಿ. ಮುಂಚೆಯಿಂದ ಕಾಣ್ತಿದ್ದಾರಲ್ಲ ಹಿಂಗೇನ ಕಂಡು ನಮ್ಮ ವೀಡಿಯೋ ಪ್ರೋತ್ಸಾಹ ಮಾಡಿ ಅಕ್ಕ. ಬತ್ತ ಹಂಗಾರೆ ನಾ ಮಲ್ಕಂತೆ, ನಾ ಮಾತಾಡ್ಸೋದಿಲ್ಲ ಇನ್ನಿವ್ರನ್ನ. ಇವ್ರಿಗೆ ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿ ಮಾತಾಡಲಿ. ಹೌದೇ ಸಮಾಲ್ದ?